ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ಒಂದು ಸಿಂಪಲ್ ಆಗಿರುವಂಥ ವೆಯ್ಟ್ ಲಾಸ್ ಟಿಪ್ಸನ್ನು ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೇನೆ. ಒಂದು 2 ವಾರದ ಹಿಂದೆ ನಾನು 60 ಕೆ ಜಿ ಇದ್ದೆ. ಇವಾಗ 56 ಕೆ ಜಿಗೆ ಬಂದಿದ್ದೇನೆ. ಅಂದರೆ 2 ವಾರದಲ್ಲಿ ಆಲ್ಮೋಸ್ಟ್ 4 ಕೆ ಜಿ ವೆಯ್ಟನ್ನು ನಾನು ಕಳ್ಕೊಂಡಿದ್ದೇನೆ. ಏನು ಮಾಡಿದ್ದೇನೆ ಅಂತಂದರೆ, ನಾನು ಆ್ಯಕ್ಚುಲಾಗಿ ಏನೂ ಮಾಡಿಲ್ಲ, ಸಿಂಪಲ್ ಆಗಿರುವಂಥ ಒಂದೆರಡು ಟಿಪ್ಸನ್ನು ಫಾಲೋ ಮಾಡಿದೆ. ಮೊದಲನೇದಾಗಿ ನನಗೆ ಒಳ್ಳೆ ಹೆಲ್ಪ್ ಆಗಿತ್ತು ಏನು ಅಂತಂದರೆ, ನಾನು ಊರಿಗೆ ಹೋಗಿ ಬಂದಿದ್ದೆ ಒಂದು 10 ದಿನ. ಅಲ್ಲಿ ಒಳ್ಳೆ ಕೆಲಸ, ಅಡುಗೆ ಮಾಡೋದು, ಮನೆ ಕ್ಲೀನ್ ಮಾಡೋದು ಪೂರ್ತಿಯಾಗಿ ನಾನೇ ಮಾಡ್ತಾಯಿದ್ದೆ. ಅಂದರೆ ನನ್ನ ತಂಗಿದು ಡೆಲಿವರಿ ಆಗಿತ್ತು, ನನ್ನ ಅಮ್ಮನಿಗೆಲ್ಲ ಅವಳ ಕೆಲಸ ಮಾಡೋದಿತ್ತು. ಮಿಕ್ಕಿದ ಅಡುಗೆ ಮಾಡೋದು ಪ್ರತಿಯೊಂದು ಕೆಲಸನ ನಾನೇ ಮ್ಯಾನ್ಯಲ್ ಆಗಿ ಮಾಡ್ತಾಯಿದ್ದೆ. ಈವನ್ ಏನು ಅಂತಂದರೆ, ಕೆಲವೊಂದು ಸರಿ ನನಗೆ ಎಕ್ಸಸೈಸ್ ಆಗಬೇಕು, ನಾನು ಬ್ಯಾಂಗ್ಳೂರಲ್ಲಿ ಇದ್ದು ಡಿಆಕ್ಟಿವೇಟ್ ಮೋಡಿಗೆ ಹೋಗಿದೆ. ಆ್ಯಕ್ಟಿವ್ ಆಗಬೇಕು ಅಂತಲೇ ನಾನು ಕೆಲವೊಂದು ಸರಿ ಈ ಕಲ್ಲಲ್ಲಿ ರುಬ್ಬಿಬಿಟ್ಟು ಮಸಾಲ ಕೂಡ ಮಾಡಿರೋದಿದೆ, ಪದಾರ್ಥ ಎಲ್ಲ ಮಾಡೋದಕ್ಕೆ. ಸೊ ಅದು ತುಂಬ ಹೆಲ್ಪ್ ಆಯಿತು. ಫುಲ್ಲು ಮನೆ ಕ್ಲೀನ್ ಮಾಡ್ತಾಯಿದ್ದೆ, ಫುಲ್ ಆ್ಯಕ್ಟಿವ್ ಆಗಿದೆ, ಅದು ತುಂಬ ಹೆಲ್ಪ್ ಆಯಿತು. ಇನ್ನೊಂದು ಏನು ಅಂತಂದರೆ, ನಾನು ಒಂದು ಸಿಂಪಲ್ ಟೀಯನ್ನು ದಿನ ಬೆಳಗ್ಗೆದ್ದು ಕುಡಿತಾ ಇದೆ. ಅದು ಯಾವುದು ಅಂತಂದರೆ, ಇದಕ್ಕಿಂತ ಮುಂಚೆ ಕೂಡ ನಾನು ಒಂದು ರೆಸಿಪಿ ಹಾಕಿದ್ದೆ, ತುಂಬಾ ಸಿಂಪಲ್ ಆಗಿರುವಂಥದ್ದು. ಈ ಚಕ್ಕೆ ಬರುತ್ತಲ್ವ, ಚಕ್ಕೆನ ಒಂದು ಗ್ಲಾಸ್ ನೀರನ್ನು ಕುದಿಸ್ಬಿಟ್ಟು, ಒಂದು ತುಂಡು ಚಕ್ಕೆ ಮತ್ತು ಒಂದು ಅರ್ಧ ಚಮಚದಷ್ಟು ಕಾಫಿ ಪುಡಿಯನ್ನು ಹಾಕಿಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅದರ ಟೀ ಮಾಡಿ ಕುಡಿತಾ ಇದೆ. ಇಷ್ಟೇ ಮಾಡೋದು. ಒಂದು ಲೋಟ ನೀರಿಗೆ ಒಂದು ತುಂಡು ಚಕ್ಕೆ ಗುದ್ಬಿಟ್ಟು ಹಾಕ್ಕೊಳ್ಳಿ, ಅರ್ಧ ಚಮಚದಷ್ಟು ಕಾಫಿ ಪುಡಿಯನ್ನು ಹಾಕ್ಕೊಳ್ಳಿ. ಇದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು 3/4 ಲೋಟ ಆಗುವಷ್ಟು ಕುದಿಸ್ಬಿಟ್ಟು ಖಾಲಿ ಹೊಟ್ಟೆಗೆ ಕುಡಿಯುವಂಥದ್ದು. ಈ ಚಕ್ಕೆ ಮತ್ತು ಕಾಫಿ ಪುಡಿ ಇದೆಯಲ್ವಾ, ವೆಯ್ಟನ್ನು ಕರಗಿಸಲಿಕ್ಕೆ, ಆರೋಗ್ಯಯುತವಾದ ದಾರಿಯಲ್ಲಿ ವೆಯ್ಟನ್ನು ಕರಗಿಸಲಿಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಚಕ್ಕೆ ಈ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರಲ್ವ, ಅವರಿಗೆ ಕೂಡ ತುಂಬಾ ಒಳ್ಳೆಯದು. ಕಾಫಿ ಪುಡಿಯಲ್ಲಿ ಏನೂ ಹಾರ್ಮ್ ಇಲ್ಲ. ಕಾಫಿ ಪುಡಿ ಕೂಡ ಅಷ್ಟೇ ವೆಯ್ಟನ್ನು ಲಾಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇದನ್ನ ನಾನು ರೆಗ್ಯುಲರ್ ಆಗಿ ಕುಡಿತಾ ಇದ್ದೆ. ಇನ್ನೊಂದು ಏನು ಅಂತಂದರೆ, ನನಗೆ ಯಾವಾಗೆಲ್ಲ ನೀರು ಕುಡಿಬೇಕು ಅಂತ ಅನ್ನಿಸ್ತಿತ್ತು, ಆವಾಗೆಲ್ಲ ನಾನು ಬಿಸಿ ನೀರನ್ನೇ ಕುಡಿತಾ ಇದ್ದೆ. ಉಗುರು ಬೆಚ್ಚಕ್ಕಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರುವಂಥ ನೀರು. ಬಿಸಿನೀರು ಕೂಡ ನಿಮ್ಮ ಕೊಬ್ಬನ್ನು ಕರಗಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬೆಳಿಗ್ಗೆ ಒಂದು 3 ಗ್ಲಾಸಷ್ಟು ಈ ಟೀ ಕುಡಿತೀನಲ್ವ, ಟೀ ಕುಡಿದಾದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು 2-3 ಗ್ಲಾಸಷ್ಟು ಬಿಸಿ ನೀರನ್ನು ಖಾಲಿ ಹೊಟ್ಟೆಗೆ ಕುಡಿದ್ಬಿಡೋದು. 1 ಕಪ್ ಈ ಟೀ, ನಾನು ಹೇಳಿರೋ ಚಕ್ಕೆ ಟೀ, ಅದಾದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು 3 ಗ್ಲಾಸಷ್ಟು ಬಿಸಿ ನೀರು. ಇದು ಕೂಡ ವೆಯ್ಟನ್ನು ನನಗೆ ಲಾಸ್ ಮಾಡ್ಕೊಳ್ಳಿಕ್ಕೆ ತುಂಬ ಅಂತಂದರೆ ತುಂಬಾ ಹೆಲ್ಪ್ ಆಯಿತು. ಆ್ಯಕ್ಚುಲಿ ನನ್ನ ಹೈಟಿಗೆ ನಾನು 52 ಒಳಗಡೆ ಇರಬೇಕು, ಇನ್ನು 56 ಇದ್ದೇನೆ, ಇನ್ನು 4 ಕೆ ಜಿ ನಾನು ಡೌನ್ ಮಾಡ್ಕೋಬೇಕು. ಆ ಥರ ಆದರೆ ನಾನು ಹೆಲ್ದಿ ಮತ್ತು ಫಿಟ್ ಆಗಿರ್ತೀನಿ ಅಂತ ಅರ್ಥ. ಅದು ನಾನು ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ನಾನು ಊರಿಂದ ಬಂದ ನಂತರ ಆಲ್ಮೋಸ್ಟ್ ತುಂಬ ಆ್ಯಕ್ಟಿವ್ ಆಗಿದ್ದೇನೆ. ಎಲ್ಲ ಕೆಲಸನ ನಾನೇ ಮಾಡ್ತೀನಿ. ಕೆಲವೊಂದು ಸರಿ ನಾನು ನೆಲ ಒರೆಸಲಿಕ್ಕೆಲ್ಲ ಇದೆಯಲ್ವ, ನಮ್ಮನೇಲಿ ಯಾರು ಕೆಲಸದವರಾಗಲಿ ಯಾರೂ ಬಂದು ಮಾಡಲ್ಲ, ನಾನೇ ಎಲ್ಲದನ್ನು ಮಾಡೋದು. ಹಾಗೆಯೇ ಬಟ್ಟೆನ ವಾಷಿಂಗ್ ಮಿಷಿನಲ್ಲಿ ಒಗೆಯೋದ್ರ ಬದಲು ಬಟ್ಟೆ ಕೈಯಲ್ಲಿ ನಾನು ಕೆಲವೊಂದು ಸರಿ ಬಟ್ಟೆನ ಒಗಿತೀನಿ. ಯಾಕಂತಂದರೆ ನನಗೆ ಆ್ಯಕ್ಟಿವ್ ಆಗಿರಬೇಕು. ಆ್ಯಕ್ಟಿವ್ ಆಗಿದ್ದರೆ ನಾರ್ಮಲ್ ಆಗಿ ನೀವು ವೆಯ್ಟನ್ನು ಲಾಸ್ ಮಾಡ್ಕೊಳ್ಬೋದು. ಸುಮ್ಮನೆ ಜಿಮ್ಮಲ್ಲಿ ಹೋಗಿ ಅಥವಾ ಬೇರೆ ಬೇರೆ ಥರದ ವರ್ಕೌಟನ್ನು ಮಾಡಿ ವೆಯ್ಟ್ ಲಾಸ್ ಮಾಡೋದಕ್ಕಿಂತ ನಮ್ಮ ಮನೆಯಲ್ಲಿರೋ ಕೆಲಸಗಳನ್ನು ನಾವೇ ನೀಟಾಗಿ ಮ್ಯಾನ್ಯಲ್ ಆಗಿ ಮಾಡಿದರೆ ಅದಕ್ಕಿಂತ ಒಳ್ಳೆ ಎಕ್ಸಸೈಸ್, ಅದಕ್ಕಿಂತ ಒಳ್ಳೆ ನಿಮಗೆ ಡಯಟನ್ನು ಲಾಸ್ ಮಾಡಲಿಕ್ಕೆ ಒಳ್ಳೆ ಮದ್ದು ಬೇರೆ ಯಾವುದೂ ಇಲ್ಲ ಅಂತ ನನಗೀಗಂತೂ ಅರ್ಥ ಆಗಿದೆ. ನಾನು ಅದನ್ನ ಪರ್ಫೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೇನೆ. ಅದರಿಂದ ಒಂದು ಏನಾಗಿದೆ ಅಂತಂದರೆ, ನಾನು ಫುಲ್ಲು ಆ್ಯಕ್ಟಿವ್ ಆಗಿದ್ದೇನೆ. ಮುಂಚೆ ಎಲ್ಲ ಏನೋ ಒಂಥರ ಏನೂ ಮಾಡಲಿಕ್ಕೆ ಮನಸ್ಸಿರಲ್ಲ, ಯಾವಾಗಲೂ ಏನಾದರೂ ಕೂತೇ ಇರಬೇಕು, ಟಿ ವಿ ನೋಡ್ತಾ ಇರಬೇಕು, ಮೊಬೈಲ್ ನೋಡ್ತಾ ಇರಬೇಕು ಅಂತ ಅನ್ನಿಸ್ತಾ ಇರೋದು. ಇವಾಗ ಆ ಥರ ಅಲ್ಲ, ಕೆಲಸ ಮಾಡಲಿಕ್ಕೂ ಒಳ್ಳೆ ನನಗೆ ಎನರ್ಜಿ ಬಂದಿದೆ. ಫುಲ್ ಡೇ ಆ್ಯಕ್ಟಿವ್ ಆಗಿರ್ತೀನಿ, ಖುಷಿ ಆಗಿರ್ತೀನಿ. ನಿಮಗೆ ಈ ಕೆಲವರಿಗೆ ಡಿಪ್ರೆಷನ್ ಅದು ಇದು ಅಂತೆಲ್ಲ ಹೇಳ್ತಾರಲ್ವ, ನೀವು ಡೈಲಿ ಮನೆ ಕೆಲಸನ ನೀವೇ ಮಾಡಿ ಆ್ಯಕ್ಟಿವ್ ಆಗಿದ್ದು ನೋಡಿ, ವೆಯ್ಟು ಲಾಸ್ ಆಗುತ್ತೆ, ಆರೋಗ್ಯನೂ ಡಬಲ್ ಆಗುತ್ತೆ, ನಿಮ್ಮ ಖುಷಿನೂ ಡಬಲ್ ಆಗುತ್ತೆ. ಈ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿ ವೆಯ್ಟ್ ಲಾಸನ್ನು ಮನೇಲೇ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.